ಹಸುಗಳಿಗೆ ಸಮತೋಲಿತ ಪಶು ಆಹಾರವನ್ನು ನೀವು ಕೊಟ್ಟಾಗ ಮಾತ್ರ ನಿಮಗೆ ಹೈನುಗಾರಿಕೆಯಲ್ಲಿ ಹೆಚ್ಚಿನ ಲಾಭ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಏನಪ್ಪಾ ಈ ಟೋಟಲ್ ಮಿಕ್ಸ್ಡ್ ರೇಷನ್ ಅಂತ ಕರೆಯೋ ಸಮತೋಲಿತ ಪಶು ಆಹಾರ ಅಂತಂದ್ರೆ ಹಸುಗಳಿಗೆ ಪ್ರೋಟೀನ್ ಯಥೇಚ್ಛವಾಗಿರ್ತಕ್ಕಂಥ ಹಸಿರು ಮೇವನ್ನು ನೀವು ಸರಿಯಾಗಿ ಕೊಡ್ಲೇಬೇಕಾಗುತ್ತೆ. ಅದ್ರ ಜೊತೆಗೆ ಫೈಬರ್ ಕಂಟೆಂಟ್ ಜಾಸ್ತಿ ಇರ್ತಕ್ಕಂಥ ಒಣ ಮೇವನ್ನ ಕೂಡ ನೀವು ಚೆನ್ನಾಗಿ ಕೊಟ್ರೆ ಮಾತ್ರ ನಿಮಗೆ ಒಳ್ಳೆ ಫ್ಯಾಟಸ್ನೆ ಬರ್ಲಿಕ್ಕೆ ಅನುಕೂಲ ಆಗುತ್ತೆ. ಇನ್ನು ವಾಟರ್ ನೀರು ನಿಮ್ಗೆ ಯಾವ ತರ ಹಸು ಹಾಲಲ್ಲಿ ಇಂಪಾರ್ಟೆಂಟ್ ಅಂತಂದ್ರೆ ಹಸು ಹಾಲಲ್ಲಿ 87% ನೀರೇ ಇರೋದ್ರಿಂದ ಹಾಲು ಉತ್ಪತ್ತಿ ಮಾಡಲಿಕ್ಕೆ ನೀರು ಕೂಡ ಪ್ರಮುಖ ಪಾತ್ರ ವಹಿಸುತ್ತೆ. ಹಸುಗೆ ನೀವು ನಿಯಮಿತ ಪ್ರಮಾಣದಲ್ಲಿ ನೀರು ಕೂಡ ಕೊಡ್ಲೇಬೇಕಾಗುತ್ತೆ. ಅದ್ರ ಜೊತೆಗೆ ಕಾನ್ಸಂಟ್ರೇಟೆಡ್ ಮಿಕ್ಸ್ ಅಂತ ಕರಿತಕ್ಕಂತ ಫೀಡ್ಸ್ ನ ನೀವು ಎಲ್ಲ ತರ ಫೀಡ್ಸ್ ನ ಮಿಕ್ಸ್ ಕೊಡೋದ್ರಿಂದ ಹಸುಗಳಿಗೆ ಎಲ್ಲ ತರ ಪೋಷಕಾಂಶಗಳು ಸರಿಯಾಗಿ ದೊರಕ್ತಾ ಹೋಗುತ್ತೆ. ಇದರಿಂದ ಒಳ್ಳೆ ಹಾಲಿನ ಇಳುವರಿ ನಿಮ್ಗೆ ಬರುತ್ತೆ. ಇದ್ರ ಜೊತೆಗೆ ತನ್ನ ಬಾಡಿಯಿಂದ ಕಳ್ಕೊಂಡಿರ್ತಕ್ಕಂಥ ಮಿನರಲ್ ಮಿಕ್ಸ್ಚರ್ ನ ಮತ್ತೆ ಬಾಡಿಯಲ್ಲಿ ಹಸು ಜಾಸ್ತಿ ಆಗ್ಲಿಕ್ಕೆ ಉಪ್ಪು, ಅದ್ರ ಜೊತೆಗೆ ಜೀರ್ಣಕ್ರಿಯೆ ಚೆನ್ನಾಗ್ಲಿಕ್ಕೆ ಅಂತ ಅಡುಗೆ ಸೋಡಾ, ಈ ಎಲ್ಲಾನು ನೀವು ಸರಿಯಾಗಿ ಕೊಟ್ಟಾಗ ಮಾತ್ರ ಹೈನುಗಾರಿಕೆಯಲ್ಲಿ ಹೆಚ್ಚಿನ ಲಾಭ ತಗೊಳ್ಳಿಕ್ಕೆ ಸಾಧ್ಯ ಆಗುತ್ತೆ.